2025-26ನೇ ಸಾಲಿನ ತ್ರೈಮಾಸಿಕ ಕೆಡಿಪಿ ಸಭೆ ಬಿಸಿ ರೋಡಿನ ತಾಲೂಕು ಪಂಚಾಯತ್ ಎಸ್ಜಿಎಸ್ವೈ ಸಭಾಂಗಣದಲ್ಲಿ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಅಧ್ಯಕ್ಷತೆಯಲ್ಲಿ ನಡೆಯಿತು. ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳ ಗೈರು ಹಾಜರಿ ಬಗ್ಗೆ ಗರಂ ಆದಂತಹ ಶಾಸಕರು ಎರಡು ಇಲಾಖೆಗೆ ಸಂಬಂಧಿಸಿ ಪ್ರಮುಖವಾದಂತಹ ವಿಚಾರಗಳು ಚರ್ಚೆ ಮಾಡಲು ಇರುವುದರಿಂದ ಸಭೆಗೆ ಕರೆಸುವಂತೆ ತಾಲೂಕು ಪಂಚಾಯತ್ ಇಒಗೆ ಸೂಚಿಸಿದರು. ಇವರ ಜೊತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥ್, ಸರ್ವೆ ಇಲಾಖೆ ಅಧಿಕಾರಿ ಕೂಡ ಸಭೆಯಲ್ಲಿ ಗೈರು ಹಾಜರಿರುವುದನ್ನು ಪ್ರಶ್ನಿಸಿದ ಶಾಸಕರು ಸಭೆ ಮುಂದುವರಿಸಬೇಕಾ ಅಥವಾ ನಿಲ್ಲಿಸಬೇಕಾ ಎಂದು ಇಒ ಅವರನ್ನ ಕೇಳಿದರು. ಸಭೆ ಆರಂಭವಾದ ಸುಮಾರು ಅರ್ಧ ತಾಸುಗಳ ಬಳಿಕ ಗೈರು ಹಾಜರಿದ್ದ ಅಧಿಕಾರಿಗಳು ಸಭೆಯಲ್ಲಿ ಸೇರಿಕೊಂಡರು. ಕೆಡಿಪಿ ಸಭೆಯಲ್ಲಿ ಮೈಕ್ ಬಳಸದೆ ಸಭೆ ನಡೆಸಿ ಗಮನ ಸೆಳೆದರು. ಧಾರ್ಮಿಕ ಆಚರಣೆಗೆ ಮೈಕ್ ಮೇಲೆ ನಿರ್ಬಂಧ ಹೇರಿರುವ ಪೊಲೀಸರ ನಡೆಯನ್ನ ಶಾಸಕರು ಖಂಡಿಸಿದರು. ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷೆ ಜಯಂತಿ ಪೂಜಾರಿ, ಸ್ಕ್ವಾಡ್ ಅಧ್ಯಕ್ಷ ರವೀಂದ್ರ ಕಂಬಳಿ ಮೊದಲಾದವರು ಉಪಸ್ಥಿತರಿದ್ದರು. ನಾವು ಪಿಸಿ ಕೊಟ್ಟಿದ್ದೇವೆ, ಪಿಸಿ ಕೊಟ್ಟಿದ್ದೇವೆ, ADS ಅನ್ನು ಮಾಡಿ ಅಂತ ಹೇಳಿದ್ದೇವೆ. ನಾನೇ ಹಾಗೆ ಮಾಡಬೇಕು ನೋಡಿ, ಮಾಡಿದ ಮೇಲೆ ಅಧಿಕಾರ ಅಂತ ಮಾಡುವಾಗಲೂ ನಾವು BA ಹಿಡಿದು ಹೇಳಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ತಹಶೀಲ್ದಾರ್ಗೆ ಬರೋದಲ್ಲ, ತಹಶೀಲ್ದಾರ್ಗೆಲ್ಲ ಸೈನ್ ಹಾಕಿದ್ರೆ ನನಗೆ ಸೈನ್ ಹಾಕುವ ಮಾತ್ರ ಕೆಲಸ. ನಾನಲ್ಲಿ ಹೇಳಿದಂಥದ್ದು ಒಂದು, ನಾವು ಅಲ್ಲಿ ಸೈನ್ ಹಾಕಿ ಕೊಡುವಾಗ ಒಂದು ಮುಖದಲ್ಲಿ ನಗೆ ಕೂಡ ಇರುವುದಿಲ್ಲ, ಬೇರೆ ಎಲ್ಲ ಸತ್ತು ಹೋಗಿ ಇರಲಿಲ್ಲ ಅಂದ್ರೆ ನಮ್ಮ ಅದ ಪರಿಸ್ಥಿತಿ ನಮ್ಗೆ ಗೊತ್ತುಂಟಾಗಲ್ಲ. ಆದಮೇಲೆ ಕಡೆಗೆ ಎಲ್ಲ ಬೈಕ್ ಹೇಳಲಿಕ್ಕೆ ಎಲ್ಲ ಇದು ಎಲ್ಲ ಕಾರ್ಯ ಉಂಟಲ್ಲ, ಹಾಗಾದ್ರೆ ನಮಗೆ ಆಗಿಬಿಟ್ಟು ಈ ಬಾಮ ಹೇಳ್ತಾರೆ, ಹೌದಲ್ಲ? ಅದಕ್ಕೆ ನಾನು ಹೇಳಿದೆ, ಎಲ್ಲ ಅಧಿಕಾರಿಗಳಿದ್ರೆ ಹೇಳೋದು ನಾನು ಗೊತ್ತಿರಬೇಕು. ಇದು ನಮಗೆ ಯಾವುದಾದ್ರೂ ಅಧಿಕಾರಿಗಳಿಗೆ ಮತ್ತೊಂದಕ್ಕೆ ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆಗುತ್ತೆ, ಆಗುದಿಲ್ಲ. ಆದರೂ ಈ ಥರ ಆದರೆ ಹೇಗೆ ನಾವು ಕೆಲಸ ಮಾಡೋದು?